ಜೀಟಿಗೆ ಶಾರದಾ ಎ ಅಂಚನ್ ಎಂಬೆರನ ತುಳು ಕಬಿತಲೆನ ಗೊಂಚಿಲ್. ಈ ತುಳು ಕಬಿತಲೆನ ಗೊಂಚಿಲಗೆ ಪ್ರೊಫೆಸರ್ BA ವಿವೇಕರೈ ಎಂಬರು ಮುನ್ನುಡಿ ಬರೆಪೇರು. ಆ ಮುನ್ನುಡಿಡು ಈ ಕಬಿತಲೆನ ಗೊಂಚಿಲ್ನ ಬಗ್ಗೆ ಈ ರೀತಿಯಾದ ಬರೆಪೇರು. ಜೀಟಿಗೆ ಪನ್ಪಿನವು ದೈವಲೆನ ಕೋಲ ನೇಮೋಲೆಡು ಒಂಜಿ ಬೊಲ್ಪುದ ಪುಂಡೆ ದೈವದ ಕಾರ್ಣಿಕನು ನೆಗೆತ್ತು ತೋಜಾಯರೆ ನಂಬಿಕೆಲೆಗೆ ಇಂಬು ಕೊರ್ಪಿನ ಅಭಯನು ತೆರ್ತು ತೋಜಾಯರು ತನ್ನ ಕಾರ್ಣಿಕನು ತಿಗಲೆಗೆ ಒಡ್ಡುನ ಜೀಟಿಗೆಗೆ ಒಂಜಿ ಮಾಯಕ್ಕೊದ ಗುಣವುಂಟು. ಶಾರದಾ ಅಂಚನೆರು ತುಳುನಾಡುದ ಮಣ್ಣುದ ಗಾಳಿದ ಜನಕುಲೆನ ಬೆತೆಬೇತೆ ಸಂಗತಿಲೆನು ಜೀಟಿಗೆದ ಬೊಲ್ಪುಡು ತನ್ಕುಲೆನ ಕಬಿತೆಲೆನ ಒರುಟ್ಟು ತೊಜುಪಾದು ಕೊರುತ್ತೇರು. ಮದತದು ಪೋಯಿನ ತುಳುವೆರ ಪ್ರಾಕದ ಬದುಕದ ಅಜ್ಜೆ ಪಜ್ಜಲೆನು ಗುಣಿತದು ಜೀಟಿಗೆದ ಬೊಲ್ಪುಡು ನಾಡು ಪತ್ತದು ಕವಿತೆ ಕಟ್ಟದೇರು. ಶಾರದಾ ಅಂಜನೇರನ್ನ ಜೀಟಿಗೆ ಕಬಿತಲೆನು ಓದೋಂದು ಪೋಯ್ಲೆಕ್ಕನೆ ಇಡೀ ತುಳುನಾಡದ ಪ್ರಾಕದ ಬದುಕು ಕಳೆವುಂದಿನ ನಮ್ಮ ಪೊರ್ಲಕಂಠದ ಬದುಕು ಅಳ್ಳಿದ ಬಡಪತ್ತಡ್ಲ ನರಮಾನ್ಯರನ ಮೋಕೆದ ಸಂಬಂಧ ಕಾಯ ಬುಡ್ದು ಮಾಯಗು ಸಂದಿನ ತುಳುನಾಡದ ಪೊಣ್ಣುಲೆನ ಕಾರ್ಣಿಕದ ಕತೆಗಳು ತುಳು ವಿಶ್ವಕೋಶದ ಲೆಕ್ಕ ಈ ಕವಿತೆಲೆಡು ಅರ್ಲದು ಪರಡದುಂಡು. ಶಾರದಾಂಚನೆರ್ನ ಕವಿತೆಲೆನ ತುಳು ಭಾಷೆ ತುಳು ಮಣ್ಣದ ಕಮ್ಮೆನನು ಪೊರ್ಲುನು ರಾಶಿ ರಾಶಿ ಪಾಡ್ದು ಕಣ್ಣಗು ಮನಸ್ಸುಗು ಇಂಪು ಸೊಂಪು ಕೊರ್ಪುನ ಪೆರ್ಮೆ ಉಂಡು. ಈ ಕವಿತೆಲೆಡು ಆರು ಕೆಲಸುನ ತುಳುತ್ತ ನುಡಿಗಟ್ಟು ತುಳುಟ್ಟು ಬೆನ್ನಿ ಬೆನ್ಪುನ ಕಲೆಗು ಗುಲ್ಪು ತೋಜಾವುನ ಜೀಟಿಗೆ ಆದು ಉಂಟು. ನಮಸ್ಕಾರ, ಬುಕ್ ಟಾಕ್, ಇದು ಪುಸ್ತಕದ ಮಾತು. ಇವತ್ತಿನ ನಮ್ಮ ಮುಖ್ಯ ಅತಿಥಿ ಶಾರದಾ ಎ ಅಂಚನ್ ಮುಂಬೈಯಿಂದ ಬಂದಿದ್ದಾರೆ. ನಾನು ಶಾರದಾ ಅಂಚನ್ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸಮಸ್ತ ವೀಕ್ಷಕರು ಮತ್ತು ಓದುಗರ ಪರವಾಗಿ ಬರಮಾಡಿಕೊಳ್ತೇನೆ. ನಮಸ್ಕಾರ. ಶಾರದಾ ಅಂಚನ್ ಅವರ ಕೃತಿ ಜೀಟಿಗೆ, ಈ ಒಂದು ಕವನ ಸಂಕಲನದ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಜೀಟಿಗೆ ಅನ್ನೋದು ಇದು ತುಳುವಿನ ಕವನ ಸಂಕಲನ. ನಾನು ಶಾರದಾ ಅಂಚನ್ ಅವರ ಬಗ್ಗೆ ಮಾತನಾಡುವಾಗ ಒಂದೆರಡು ಮಾತು. ಕನ್ನಡ ಮತ್ತು ತುಳುವಿನಲ್ಲಿ ಬರಿತಾ ಇರುವವರು, ಮುಂಬೈಯಲ್ಲಿ ನೆಲೆಸಿರುವವರು, ಮೂಲತಃ ಉಡುಪಿ ಜಿಲ್ಲೆಯವರು. ಇಷ್ಟರಲ್ಲೇ 14 ಕೃತಿಗಳು ಪ್ರಕಟಗೊಂಡಿವೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿರುವಂಥದ್ದು. ಈ ಜೀಟಿಗೆಯಲ್ಲಿ ಕವನ ಸಂಕಲನದಲ್ಲಿರುವಂಥ ಏನು ಜೀಟಿಗೆ ಅನ್ನುವ ಈ ಕವನಕ್ಕೆ ಕೂಡ ಪ್ರಶಸ್ತಿ ಬಂದಿದೆ. ಅದು ತುಳುಕೂಟ ಬೆಂಗಳೂರು ಇವರು ಆಯೋಜಿಸಿದ ತುಳು ಸಾಹಿತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಈ ಇದರಲ್ಲಿರುವಂಥ ಕವಿತೆಗೆ ಬಂದಿರುವಂಥದ್ದು. ಆಮೇಲೆ ಶಾರದಾ ಅಂಚನ್ ಅವರ ಅನೇಕ ಕೃತಿಗಳಿಗೆ ನಾವು ಪ್ರಶಸ್ತಿ ಬಂದಿರುವುದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಅದು ನಡೆ ನೀ ಮುಂದೆ ಕವನ ಸಂಕಲನಕ್ಕೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಮಹಿಳಾ ಗ್ರಂಥ ಪ್ರಶಸ್ತಿ ಬಂದಿರುವಂಥದ್ದು. ಆಮೇಲೆ ವೈದ್ಯಕೀಯ ಸಾಹಿತ್ಯ ಕೂಡ 14 ಕೃತಿಗಳಲ್ಲಿ 2 ವೈದ್ಯಕೀಯ ಸಾಹಿತ್ಯ ಅಥವಾ ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೃತಿಗಳಿದ್ದಾವೆ. ರಕ್ತವೇ ಜೀವನದಿ ಅನ್ನುವಂಥ ಅವರ ಕೃತಿಯದು 2015ರಲ್ಲಿ ಬಂದಿರುವಂಥದ್ದು ವೈದ್ಯಕೀಯ ಲೇಖನಗಳ ಸಂಕಲನ. ಆಮೇಲೆ ಆರೋಗ್ಯ ಆಯುಷ್ಯ ಅನ್ನುವಂಥದ್ದು 2019ರಲ್ಲಿ ಬಂದಿರುವಂಥ ಅವರ ಕೃತಿ. ಆಮೇಲೆ ಮೊದಲ ಕೃತಿ ನನ್ನದಲ್ಲದ ಕವಿತೆ 2011ರಲ್ಲಿ, ಮರಳಿ ಗೂಡಿಗೆ 2013ರಲ್ಲಿ, ಪಾಡ್ದನ ಅದು ತುಳುವಿದ್ದು 2014, ಇದು ಜೀಟಿಗೆ ತುಳುವಿದ್ದು ಜೀಟಿಗೆ 2017ರಲ್ಲಿ ಬಂತು. ರಂಗೋಲಿ ಅದು ಕನ್ನಡ ಕಥಾ ಸಂಕಲನ 2018ರಲ್ಲಿ. ಆಮೇಲೆ ಲಾಕ್ಡೌನ್ ಬಗ್ಗೆ ಕವನ ಸಂಕಲನ ಕೂಡ ಬಂದಿರುವಂಥದ್ದು. ಮುಂಬೈಯ MGM ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಟೆಕ್ನಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದರಿಂದ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಆಳವಾದ ಅನುಭವ, ಅಪಾರವಾದ ಕಾಳಜಿ ಮತ್ತು ಆಳವಾದ ಓದು ಇರುವುದರಿಂದ ಅವರು ವೈದ್ಯಕೀಯ ಲೇಖನಗಳನ್ನು ಕೂಡ ನಿರಂತರವಾಗಿ ಬರೀತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ 2 ವೈದ್ಯಕೀಯ ಲೇಖನಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಕೂಡ ಪ್ರಕಟಗೊಂಡಿರುವಂಥದ್ದು. ಜೀಟಿಗೆ ನಾನು ಈಗಾಗಲೇ ಹೇಳಿದಾಗೆ ತುಳುವಿನ ಕವನ ಸಂಕಲನ ಇದು. ಈ ಕೃತಿಯನ್ನು ಓದ್ತಾ ಹೋದಾಗೆ ತುಳುವಿನ ಅಪಾರವಾದ ಶಬ್ದ ಭಂಡಾರಗಳೇ ನಮ್ಮ ಮುಂದೆ ಇರುತ್ತದೆ ಅಲ್ವಾ ಮೇಡಮ್? ನನಗೆ ಭಾರಿ ವಿಸ್ಮಯ ಆಗುವಂಥದ್ದು, ಮುಂಬೈಯಲ್ಲಿ ಇದ್ದುಕೊಂಡು ಕನ್ನಡ ಕೂಡ ಬರೀತೀರಿ, ತುಳು ಕೂಡ ಬರೀತೀರಿ, ಮತ್ತು
ತುಳುನಾಡಿನಲ್ಲೇ ಇದ್ದುಕೊಂಡು ತುಳು ಬಗ್ಗೆ ಬರೆಯುವಂಥದ್ದು ಎಸ್ ಖಂಡಿತ ನಾವು ಪ್ರತಿನಿತ್ಯ ತುಳು ಬಗ್ಗೆ ಮಾತಾಡ್ತಾ ಇರ್ತೀವಿ. ನೀವು ಮುಂಬೈಯಲ್ಲಿ ಇದ್ದುಕೊಂಡು ಆಚೆ ಹಿಂದಿ ಮಾತಾಡಬೇಕು, ಮರಾಠಿ ಮಾತಾಡಬೇಕು, ಅಲ್ಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ಇಂಗ್ಲೀಷ್ ಮಾತಾಡಬೇಕು. ಇಂಥ ಎಲ್ಲ ಸಂದರ್ಭದಲ್ಲಿ ತುಳುವಿನಲ್ಲಿ ಅದು ಹೇಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಮಾತಲ್ಲಿ ಹೇಳಿ ಆಮೇಲೆ ನಾವು ಈ ಕೃತಿಗೆ ಬರುವ. ತುಳುನಾಡಿನಲ್ಲಿ ಹುಟ್ಟಿ ಬೆಳೆದವಳು, ಕಳೆದ 25 ವರ್ಷ ನಾನು ತುಳುನಾಡಿನಲ್ಲೇ ಕಳೆದಿದ್ದೇನೆ. ಅಪ್ಪಟ ತುಳುವಿನಲ್ಲಿ ನನ್ನ ಹೆತ್ತವರಿಂದ ಅಪ್ಪಟ ತುಳುವನ್ನು ಕಲ್ತಿದ್ದೇನೆ. ಅವರಲ್ಲಿ ವಿಚಾರಧಾರೆಗಳು ತುಳುವಿನ ಬಗ್ಗೆ, ತುಳು ದೇವರುಗಳಿಗೆ ವಿಚಾರಧಾರೆಗಳು ಬಹಳಷ್ಟಿತ್ತು. ಬಹುಶಃ ಆ ಸಂದರ್ಭದಲ್ಲಿ ನನಗೆ ಅದನ್ನು ಅವರಿಂದ ತಿಳಿದುಕೊಳ್ಬೇಕಂತ ನನಗೆ ಆಗಿರಲಿಲ್ಲ, ಅಂದರೆ ಸಮಯ ಸಂದರ್ಭ ಬಂದಿರಲಿಲ್ಲ. ಮತ್ತೆ ನಾನು ಮದುವೆಯಾಗಿ ಮುಂಬೈಗೆ ಹೋದ ನಂತರ ಅನಿರೀಕ್ಷಿತವಾಗಿ ನನಗೆ ಶ್ರೀಮಂತೂರು ಚಂದ್ರಾಸ ಸುವರ್ಣ ಎಲ್ಲರಿಗೂ ತಿಳಿದ ಪ್ರಕಟಿಸಿದ್ದಾರೆ ಪೂಜಾ ಪ್ರಕಾಶನದ ಮೂಲಕ ತುಳು ಸಾಹಿತ್ಯ ಅವರ ಮೂಲಕ ನಾನು ಸಾಹಿತ್ಯ ರಂಗಕ್ಕೆ ಕಾಲಿಟ್ಟೆ. ಅವರು ಅಪ್ಪಟ ತುಳುವಿನಲ್ಲಿ ಬರೆಯುವವರು, ಹಾಗಾಗಿ ತುಳುವಿನ ಬಗ್ಗೆ ನನಗೆ ಜ್ಞಾನ ಮೊದಲಿನಿಂದಲೂ ಇತ್ತು. ಹಾಗಾಗಿ ತುಳುವಿನಲ್ಲಿ ಸಹ ಬರಿಬೇಕಂತ ಒಂದು ಧ್ಯೇಯ ನನ್ನಲ್ಲಿತ್ತು. ಹಾಗಾಗಿ ನಾನು ತುಳುವಿನಲ್ಲಿ ಬರೆಯಲು ಆರಂಭಿಸಿದ್ದೆ. ನನ್ನಲ್ಲಿದ್ದ ತುಳುವಿನ ತಪ್ಪುಗಳನ್ನು ಅವರು ಬಹಳಷ್ಟು ತಿದ್ದಿದ್ರು. ಹಾಗಾಗಿ ನನ್ನ ತುಳು ಬೆಳೆಯುತ್ತಾ ಹೋಯ್ತು ಅಂತ ಹೇಳ್ಬೋದು. ನನ್ನ ತುಳುವಿಗೆ ಅವರೊಂದು ಗುರುವಾಗಿದ್ದಾರೆ ಶ್ರೀಮಂತೂರು ಚಂದ್ರಾಸ ಸುವರ್ಣ. ಹೌದು, ಖಂಡಿತ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕೃತಿಯ ಬಗ್ಗೆ ನಾನು ಮಾತುಕತೆಯನ್ನು ಮುಂದುವರಿಸುವಾಗ, ಈ ಕೃತಿಗೆ ಕನ್ನಡದ ಶ್ರೇಷ್ಠ ವಿದ್ವಾಂಸರು, ತುಳುವಿನ ಭಾರಿ ದೊಡ್ಡ ವಿದ್ವಾಂಸರಾಗಿರುವಂಥ ಪ್ರೊಫೆಸರ್ BA ವಿವೇಕ್ ರೈ ಅವರು ಮುನ್ನುಡಿಯನ್ನು ಬರೀತಾರೆ. ಮುನ್ನುಡಿಯಲ್ಲಿ ಅವರು ಹೇಳಿರುವಂಥ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಮುಂದಕ್ಕೆ ಓದ್ತಾ ಇದ್ದೇನೆ. ವಿವೇಕ್ ರೈ ಅವರು ಹೇಳ್ತಾರೆ, ಶ್ರೀಮತಿ ಶಾರದಾ ಅಂಚನ್ ಇಂಬೆರೆನ ತುಳು ಕವಿತೆಲನ ಹೊಸ ಗೊಂಚಿಲ್ ಜೀಟಿಗೆ ಪನ್ಪಿನವು ದೈವಲೆನ ಕೋಲ ನೇಮೊಲೆಡು ಒಂಜಿ ಬೊಲ್ಪುದ ಪುಂಡೆಲು. ಜಿಟಿಗೆ ಅಂದ್ರೇನೆ ಬೆಳಕು, ತುಳುನಾಡಿನ ಬೆಳಕು ನಮ್ಮ ಜಿಟಿಗೆ. ಹೌದು, ವೇಕರಯ್ಯವರು ಬರೀತಾರೆ, ದೈವದ ಕಾರ್ಣಿಕನು ನೆಗೆತ್ತದು ತೋಜಾಯರೆ ನಂಬಿಕೆಲೆಗೆ ಇಂಬು ಕೊರ್ಪಿನ ಅಭಯನು ದೆರ್ತು ತೋಜಾಯರು ತನ್ನ ಕಾರ್ಣಿಕನು ತಿಗಲೆಗೆ ಒಡ್ಡುನ ಜೀಟಿಗೆಗೆ ಒಂಜಿ ಮಾಯಕ್ಕದ ಗುಣ ಉಂಡು. ಆ ಜಿಟಿಗೆಯನ್ನು ನಾವು ನೋಡ್ತೇವೆ, ದೈವ ಸಾಮಾನ್ಯವಾಗಿ ಅದನ್ನು ಎದೆಗೆ ಅದೊಂದು ನೋಡುವುದೇ ಬಹಳ ಒಂದು ಹೌದು. ವೇಕರಯ್ಯವರು ಮುಂದೆ ಹೇಳ್ತಾರೆ, ಶಾರದಾ ಅಂಚನರು ತುಳುನಾಡದ ಮಣ್ಣದ ಜನಕುಲೆನ ಬೆತಬೇತೆ ಸಂಗತಿಲೇನು ಜೀಟಿಗೆದ ಬುಲ್ಪುಡು ತನುಕುಲೆ ಕಬಿತೆಲನ ಹೊರಟು ತೊಜಿಪಾದ ಕೊರ್ತೇರು ಮದತದು ಪೋಯಿನ ತುಳುವೆರ ಪ್ರಾಕದ ಬದುಕದ ಅಜ್ಜ ಪಜ್ಜಲೇನು ಗೆನಿತ್ತದು ಗುಣಿತ್ತದು ಜೀಟಿಗೆದ ಬೊಲ್ಪುಡು ನಾಡು ಪತ್ತದು ಕವಿತೆ ಕಟ್ಟದೇರು ಅಂತ ಇಲ್ಲಿ ವೇಕರಯ್ಯವರು ಹೇಳ್ತಾರೆ. ಶಾರದಾ ಅಂಚನೇರನ ಜೀಟಿಗೆ ಕವಿತಲೇನು ಓದೊಂದು ಪೋಯ್ಲೆಕನೆ ಇಡೀ ತುಳುನಾಡದ ಪ್ರಾಕದ ಬದುಕು, ಕಳೆವೊಂದಿನ ನಮ್ಮ ಪೊರ್ಲ ಕಂಠದ ಬದುಕು, ಹಳ್ಳಿದ ಬಡಪತ್ತಡ್ಲ ನರಮಾನ್ಯರನ ಮೋಕೆದ ಸಂಬಂಧ ಕಾಯಬುಡುದು ಮಾಯಗು ಸಂದಿನ ತುಳುನಾಡದ ಪೊಣ್ಣುಲೆನ ಕಾರ್ಣಿಕದ ಕತೆಕೊಲು ತುಳು ವಿಶ್ವಕೋಶದ ಲೆಕ್ಕ ಈ ಕವಿತೆಲಿಡು ಅರಳದು ಪರಡದುಂಡು. ಶಾರದಾ ಎಂಬೆರ್ನ ಕವಿತೆಲೆನ ತುಳು ಭಾಷೆ ತುಳು ಮಣ್ಣದ ಕಮ್ಮೆನನು ಪೊರ್ಲುನು ರಾಶಿ ರಾಶಿ ಪಾಡ್ದು ಕಣ್ಣಿಗೆ ಮನಸ್ಸಿಗೆ ಇಂಪು ಸೊಂಪು ಕೊರ್ಪನ ಪೆರ್ಮೆ ಉಂಡು. ಈ ಕವಿತೆಲೆಡು ಆರು ಗಲಸುನ ತುಳುತ್ತಾ ನುಡಿಗಟ್ಟು ತುಳುಟು ಬಿನ್ಪಿ ಬಿನ್ಪು ನಕಲೆಗೆ ತುಳುಟು ಬೆನ್ಪು ನಕಲೆಗೆ ಬೊಲ್ಪು ತೋಜೋವನ ಜೀಟಿಗೆ ಆದು ಉಂಡು. ಇಂಚ ವಸ್ತು ಭಾಷೆ ತತ್ವ ದೇಕಿ ಮಾತ ಮರ್ಗಿಲಿಡು ತುಳುತ್ತ ಕವಿತೆಲೆನು ಕಲಟ್ಟು ತುಳುತ್ತ ಕವಿತೆಲನ ಕಲಟ್ಟು ಹೊಸ ಪೂಕರೆ ಪಾಡಿನ ಶ್ರೀಮತಿ ಶಾರದಾ ಅಂಚನ್ ಮೇರೆಗೆ ತುಳು ಬರವು ಸರವುದ ಅಂಗನೋಡು ಮಾತಾ ಬಗಿತ್ತ ಹೆಡ್ಡೆಪ್ಪನು ಬೈಕ್ವೆ ಪಂಡದ ವೇಕರಯ್ಯವರು ಭಾರಿ ಚೆನ್ನಾಗಿ ಬಹಳ ದೊಡ್ಡ ಮಾತು ಹೇಳಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಕವಿತೆಗಳ ಬಗ್ಗೆ ಹೇಳ್ತಾ ಹೋಗುವಾಗ ಇಲ್ಲಿ ನಾವು ಮೊದಲ ಕವಿತೆ ಜೀಟಿಗೆ ಕವಿತೆ ತುಳುವಿನಲ್ಲಿ ಇರುವಂಥದ್ದು. ಒಂದೆರಡು ಸಾಲ ನಾನು ಹೇಳ್ತೇನೆ, ಆಮೇಲೆ ಶಾರದಾ ಮೇಡಮ್ ಅವರೇ ಕವಿತೆಯನ್ನು ಹೇಳಲಿಕ್ಕಿದ್ದಾರೆ. ಜೀಟಿಗೆ ಆದಿದ ಮಣ್ಣು ಆದಿಕ್ಯದ ನೆಲ ನಿನ್ನಿದ ತಲ ಸರ್ಪೆ ಮಂಗುಳಿ ಪಿಲಿ ಪೆತ್ತಲು ಗೊಬ್ಬೊಂದಿತ್ತಿನ ನೆಲ. ಮೇಡಮ್ ನೀವೇ ಈ ಒಂದು ಕವನವನ್ನು ತುಂಬ ಏನು ಶಬ್ದ ಭಂಡಾರ ಮತ್ತು ಅಷ್ಟೇ ಒಂದು
ಏನು ತುಳು ಮಣ್ಣಿನ ಬಗ್ಗೆ, ತುಳು ನಂಬಿಕೆಯ ಬಗ್ಗೆ ಮತ್ತು ಆರಾಧನೆಯ ಬಗ್ಗೆ ಇರುವಂಥ ಕವನ. ಜೀಟಿಗೆ. ಆದಿದ ಮಣ್ಣು ಆದಿಕ್ಯದ ನೆಲ ನಿನ್ನಿದ ತಲ, ಸರ್ಪೆ ಮುಂಗುಲಿ ಪಿಲಿ ಪೆತ್ತಲು ಗೊಬ್ಬೊಂದಿತ್ತಿನ ನೆಲ, ಸಂಪುಲ್ಲ ಪುಲಾಡಿ ಪಲ ಪೈರದ ತುಳುವನಾಡಗು, ಜತ್ತು ಬತ್ತ ಸತ್ಯ ಧರ್ಮದ ಬೊಲ್ಪು ಕೊರ್ಪಿ ಜೀಟಿಗೆ ಪತ್ತೊಂದು. ಮೋನೆದ ಅರದಲ ಗಗ್ಗರದ ಆ ದುನಿಪುದೊಟ್ಟುಗು, ಮಧ್ಯಸ್ಥನ ಮದಿಪುಡು ಮಾಯ ಈ ನರಮಾನಿ ಕಾಯಪೊಗ್ಗುದು. ಪೊತ್ತು ನಂದಲ ಬರೆತಿ ಮಂಡಲದ ಕೊಡಿಯಡಿಟ್ಟು, ಅಗ್ನಿಡು ಮೀಯೊಂದು ಅಬ್ಬರಡು ಅಜ್ಜದೀಯ ಜೀಟಿಗೆ ಪತ್ತೊಂದು. ಧರ್ಮನು ಬೆಳಗಾವೆರೆ ಸತ್ಯನು ಉರಿಪಾವೆರೆ, ಅಂಕ ಸಾದಿಡು ಹಠ ಪೊರ್ದುದು ಮಣ್ಣ ಕಾರ್ಣಿಕ ಬೆಳಗಾದು, ಸಾರ ಪುಂಚ ನಿರ್ಮಾಣ ಮಲ್ತೊಂದು ಮಾಶೇಷೆ ತಾನೋರಿಂದು ಪನ್ಪಾವೊಂದು, ನಾಡು ಬೆಳಗಾವೆಂದು ಭಾಷಕೊರಿಯ ಪೊತ್ತು ಜೀಟಿಗೆ ಪತ್ತೊಂದು. ಸತ್ಯಧರ್ಮ ನ್ಯಾಯ ನೀತಿ ಕಟ್ಟು ಪನ್ಪಿನ ಪಂಚನೀತಿಡು, ಪಂಚಶಕ್ತಿಲೆನು ದುಂಬುದಿ ಒಂದು ರಾಜ್ಯದ ಕಲಕ್ಕು ಬನ್ನಗ, ಪಂಚ ಅಂಗೊಲಿಡಿತ್ತಿ ಅಂಗ ಆಸೆಲೆನು ಪೊತ್ತಾವೆರೆಗಾದು, ಪೊಣ್ಣು ಸಂತಾನದ ಬೆರಿಯ ದುಂಬಜ್ಜದಿಯ ಕೈಟು ಪಂಚ ಜೀಟಿಗೆ ಪತ್ತೊಂದು. ಅನ್ಯಾಯ ಅಕ್ಕರ್ತೆ ಅಧರ್ಮನು ಪೊತ್ತಾವೆರೆಂದು ಅಜ್ಜ ಊರುದು, ನ್ಯಾಯ ಧರ್ಮ ಸತ್ಯದ ತುಡರು ನಾಡೊರ್ಮೆ ಬೆಳಗಾವೆಂದು ಸಸಿ ನಡ್ಪಾದು, ಫಲ ತಿನ್ಪಾವೆ ಪನ್ಪಿ ಸತ್ಯದ ನುಡಿ ಕೊರ್ತಿನ ಸತ್ಯ ದೈವೊಲೆ, ನಂಬಿನ ಕಲೆಗು ಇಂಬು ಕೊರ್ರೆ ಜೋಗೊಡು ಬಲೆ ಅರ್ಲು ಜೀಟಿಗೆ ಪತ್ತೊಂದು. ಪೊಣ್ಣು ಸಂತಾನೊಲೆನು ತೆಗುಲೆಡೆ ತೌರಂದುಲ್ಲೆರು, ಪಾಲೆಡು ಗೊಬ್ಬು ಬಾಲೆನ್ನ ಮರ್ಯಾದಿಡು ಬತ್ಕೆರೆ ಬುಡ್ಪುಜೆರು, ಶಾಂತಿದ ಬೂಡುಡು ಬೆಪ್ಪುದ ತೂಟು ಪೊತ್ತಾ ಒಂದುಲ್ಲೆರು, ನಂಬಿ ಸಂಸಾರದ ರಚನೆಗಾದು ಲಕದು ಬಲ ಪೊಸ ಜೀಟಿಗೆ ಪತ್ತೊಂದು. ನಾಡು ಬೂಡುಡು ಶಾಂತಿ ಸಲ್ಮಂತದ ಒಪ್ಪ ತಪ್ಪನು ಒರಿಪರೆಗಾದು, ಬತ್ತಿ ಕಾಲದ ಗುಂತುನು ನೆನವರಿಕೆ ಮಲ್ತೊಂದು ಕುಡ್ತು ಲಕ್ಕಲ, ದುಷ್ಟ ಶಕ್ತಿಲೆನು ಅಳಿಪೆರೆಗಾದು ಪೊಣ್ಣ ಮಾನಗು ಕಟ್ಟು ಕಾವಲ್ದ ಬೇಲಿಯಾದು, ಬಲ ಒಂಜಿ ಕೈಟು ಪಂಚ ಜೀಟಿಗೆ ಕುಡೊಂಜಿ ಕೈಟು ಮಾರಿ ಜೀಟಿಗೆ ಪತ್ತೊಂದು. ತುಳುನಾಡ ಪುಗರ್ತೆದ ಪೊಲಬುನು ನಾಡೊರ್ಮೆ ಪುಟ್ಟಾವೆರೆಗಾದು, ತುಳು ಭಾಷೆದ ಗೆಲ್ ಕಾಯ್ದ ನಗೆಪುನು ಕೊಡಿ ಕಡೆಲ ಪಸರ್ರೆಗಾದು, ತುಳು ಮಣ್ಣ ಕಲೆ ಕಾರ್ಣಿಕದ ಸಿರಿ ಸಂಪೊತ್ತುನು ನೆಗಪಾರೆಗಾದು, ಕೈಟು ಪತ್ತೊಂದು ಬಲ ನಂದಲದಂಚಿನ ಜೀಟಿಗೆ ಪತ್ತೊಂದು. ಭಾರಿ ಬರ್ಲಾಂಡ್ ಶಾರದಾ ಅಂಚನ್ ಇವರದು ಜೀಟಿಗೆ ತುಳು ಕವನ ಸಂಕಲನಗಳು ಎಲ್ಲ ಏನು ಬಹುತೇಕ ಹೆಚ್ಚಿನವು ತುಳು ಪಾಡ್ದನಗಳ ಹಿನ್ನೆಲೆಯಲ್ಲಿ ಬರೆದಂಥ ಕವನಗಳು. ಪಾಡ್ದನಗಳ ಮೂಲಕ ಅದು ಅಂದರೆ ಯಾವ ಪ್ರೇರಣೆ ಬಂತು ನಿಮಗೆ ಇದನ್ನೊಂದು ಕವನ ಸಂಕಲನವಾಗಿ ತರಬೇಕು, ಮತ್ತು ಪಾಡ್ದನವನ್ನೇ ಆಯ್ದುಕೊಂಡಂಥ ಹಿನ್ನೆಲೆ ಏನು ಮೇಡಮ್? ಅದರಲ್ಲಿ ಒಂದು ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅವರದೊಂದು ಕೃತಿ ಇತ್ತು, ಕನ್ನಡ ಕೃತಿ. ಅವರಾಗ ಮೈಸೂರಿನಲ್ಲಿದ್ದರಂತೆ, ಅವರಿಗೆ ತುಳುವಿನಲ್ಲಿ ಬರಿಬೇಕಿತ್ತು, ಆದರೆ ಅಲ್ಲಿ ತುಳುವಿನಲ್ಲಿ ಪ್ರಿಂಟ್ ಆಗುದಿಲ್ಲ, ಟೈಪ್ ಆಗುದಿಲ್ಲ. ಹಾಗಾಗಿ ಅವರು ಕನ್ನಡದಲ್ಲಿ ಬರೆದ್ರು. ತುಳುನಾಡಿನ ಪಾಡ್ದನದಲ್ಲಿ ಮೂಡಿ ಬಂದ ವೀರ ಮಹಿಳೆಯರು ಅಂತ ಅವರು ಕನ್ನಡದಲ್ಲಿ ಬರ್ತಿದ್ರು. ಅದನ್ನು ಅವರು ನನ್ನನ್ನು ಅವ್ರ ಮಗಳಂತ ಕರಿತಾ ಇದ್ರು, ಫೋನ್ ಮಾಡ್ತಾ ಇದ್ರು, ಪತ್ರ ಬರಿತಾ ಇದ್ರು. ನನಗೆ ಅವರು ಪತ್ರ ಬರೆದು ನೀನು ಇದನ್ನು ತುಳುವಿನಲ್ಲಿ ಅನುವಾದ ಮಾಡುವಂತ ನನಗೆ ಅವರು ಹೇಳಿದ್ರು. ಕನ್ನಡದ ತುಳುವಿನ ಮಟ್ಟಿಗೆ ಪಾಲ್ತಾಡಿ ಅಂತ ಹೇಳಿದ್ರೆ ಶ್ರೇಷ್ಠ ಏನು ಜನಪದೀಯ ವಿದ್ವಾಂಸರು ಮತ್ತು ತುಳುವಿನ ಬಗ್ಗೆ ಆಳವಾದಂಥ ಮತ್ತು ಅಪಾರವಾದಂಥ ಕಾಳಜಿ ಮತ್ತು ಅಧ್ಯಯನ ಮಾಡಿದವರು. ಅದರಲ್ಲಿ 12 ವೀರ ಮಹಿಳೆಯರ ಕಾರ್ಣಿಕದ ಕತೆ ಇತ್ತು. ಅದನ್ನು ನಾನು ಪಾಡ್ದನದಲ್ಲಿ ಮೂಡಿ ಬಂದ ಪಾಡ್ದನಲೆಡು ಮೂಡಿದ ಬೈದಿನ ವೀರ್ಯದ ಪೊಂಜವುಲ್ ಅಂತ ಒಂದು ಕೃತಿಯನ್ನು ಅನುವಾದ ಮಾಡಿದೆ. ಹಾಗೆ ಅದೇ ವಿಷಯಗಳನ್ನು ಒಳಗೊಂಡ ಅದೇ ವಿಷಯಗಳನ್ನು ನಾನು ಕವಿತೆಯ ಮುಖಾಂತರ ಕೂಡ ಬರಿದೆ. ಅದನ್ನು ಈ ಜೀಟಿಗೆಯಲ್ಲಿ ನಾನು ಪ್ರಕಟಿಸಿದ್ದೆ. 12 ದೇಯಿ ಬೈದ್ಯದಿ, ಸಿರಿ, ಕಲ್ಲುಟಿ ಇಂಥ ಎಲ್ಲ ಕಾರ್ಣಿಕದ ಶಕ್ತಿಗಳ ಕವಿತೆಗಳನ್ನು ಈ ಕೃತಿಯಲ್ಲಿ ನಾನು ಪ್ರಕಟಿಸಿದ್ದೆ. ಹಾಗೆಯೇ ಅದನ್ನು ಲೇಖನದ ಮೂಲಕ ಇನ್ನೊಂದು ತುಳು ಕೃತಿಯಲ್ಲಿ ಕೂಡ ನಾನು ಪ್ರಕಟಿಸಿದ್ದೇನೆ. ಹೌದು, ಇಲ್ಲಿರುವಂಥ ಕವನಗಳು ಈಗಾಗಲೇ ನೀವು ಇಲ್ಲಿ ವಾಚನ ಮಾಡಿದಂಥ ಜೀಟಿಗೆ, ಆಮೇಲೆ ನಂಬಿ ದೇವರೆಗೆ, ಆಮೇಲೆ ಕಂಗಿಲು ನಲಿಕೆ, ತುಳುನಾಡ ನಮ್ಮ ಸಂಸ್ಕೃತಿಯ ಬಗ್ಗೆ ಬರೆದದ್ದು ಕಂಗಿಲು, ಕೊರಂಬು,
ಹೌದು, ಅದು ನನ್ನ ತಾಯಿ ಕೊರಂಬು ಹಿಡಿದು ಹೋದ ನೆನಪು ಕಣ್ಣೆದುರಿಗೆ ಇಂದಿಗೂ ಇದೆ. ಹಾಗಾಗಿ ಅದು ಕೊರಂಬು ನನ್ನ ಕವಿತೆಯಾಗಿ ಮೂಡಿ ಬಂದಿದೆ. ಮರಿಯಲಡು ಜೋರದ ಬರ್ಸದ ಬಿರ್ದು, ಅರ್ಬಿ ಬೀಸುನ ರಭಸದ ಪುರ್ಸು, ಕಾರ ಉಂಗುಷ್ಟ ತಾರುಣ ಕೆಸರ ಕಂಡೊಡು, ಮಂಡೆಗುಂಜಿ ಪಾಲೆದ ಮುಟ್ಟಲೆದ ಪೊದಿಕೆ, ಬೇರಿ ಬಗ್ಗಾದು ಪಿನ್ಪಿನ ತುಳುವ ಪುಂಜೋಲೆ, ತರೆ ಬೆರಿಕೊಂಜಿ ಆಧಾರ ಆದುಂಡು ಕೊರಂಬು, ನಟ್ಟಿ ಕಂಡದ ಕೋಡಿ ಕಡಲ ರಂಗೋಲಿ ಪಾಡ್ದಿ ಲೆಕ್ಕ. ಅಂದರೆ ಇಡೀ ಕೊರಂಬು ಹಾಕಿಕೊಂಡು ಬಹುಶಃ ಇವತ್ತಿನ ಕಾಲದ ಮಕ್ಕಳಿಗೆ ಇಂದು ಅದು ಹೌದು ಮಳೆಗಾಲದಲ್ಲಿ ಮಹಿಳೆಯರು ಗದ್ದೆಗೆ ಇಳಿಯುವಂಥ ಸಂದರ್ಭದಲ್ಲಿ ಜೋರು ಮಳೆ ಬರ್ತಾ ಇರುವಾಗ ಕೊರಂಬು ಹಾಕಿಕೊಂಡು ಅಲ್ಲಿ ಗದ್ದೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅದನ್ನು ನೀವಲ್ಲಿ ಹೇಳ್ತೀರಿ, ನಟ್ಟಿ ಕಂಡದ ಕೊಡಿ ಕಡಲ ರಂಗೋಲಿ ಪಾಡ್ದೆ ಲೆಕ್ಕ. ರಂಗೋಲಿ ಅವರೆಲ್ಲ ಕೊರಂಬು ಹಾಕಿಕೊಂಡು ಅಲ್ಲಿ ಕುಳಿತಾಗ ಕೆಲಸಕ್ಕೆ ನಿಂತಾಗ ಅದು ದೂರದಿಂದ ನೋಡುವಾಗ ಅದೇನೋ ಗದ್ದೆಯಲ್ಲಿ ರಂಗೋಲಿ ಹಾಕಿದಾಗೆ ಕಾಣಿಸ್ತಾ. ತುಳುನಾಡ ಚಿತ್ರಣ ಬಹಳ ಸುಂದರ ಆಗ ಇಂದು ಅದು ಖಂಡಿತ. ಅಪ್ಪೆ ದೇಯಿ ಬೈದೇದಿ ಅನ್ನುವಂಥ ಕವನ ಇದೆ. ಕೋರ್ದಬ್ಬು ತನ್ನಿಮಾನಿಗ, ಕಲ್ಕುಡ ಕಲ್ಲರೊಟ್ಟಿ, ಸತ್ಯನಾಪುರತ ಸತ್ಯದ ಸಿರಿ, ತುಳು ಮಣ್ಣನು ಒರಿಪಾಗ ಅನ್ನುವಂಥ ಒಂದು ಆಶಯದ ಕವನ ಇದೆ. ದೊಂಪ ಅಂತ ಹೇಳಿದರೆ ಚಪ್ಪರ. ಆಮೇಲೆ ಮಾಮು, ಅಮ್ಮೇರು, ಇದು ಶಾರದಾ ಅವರ ಎಲ್ಲ ಕೃತಿಗಳಲ್ಲಿ ಅವರ ತಂದೆ ತಾಯಿ ಬಗ್ಗೆ ಉಲ್ಲೇಖಗಳಿರ್ತದೆ, ಕವನ ಇರ್ತದೆ. ತುಳುವಿನಲ್ಲಿ ಬಂದಿರೋ ಜೀಟಿಗೆಯಲ್ಲಿ ಕೂಡ ಹೌದು ಅಮ್ಮೇರ್ ಅಂತ ಪಾರ್ದನದಲ್ಲಿ ಇದೆ. ಆಮೇಲೆ ದಾಯಿ, ಬದುಕದ ಪೊರ್ಲು ಅನ್ನುವಂಥ ಕೃತಿ ಇದೆ. ಇದು ಕವನಗಳಿದ್ದಾವೆ. ಇನ್ನೊಂದು ಯಾವುದಾದ್ರೂ ಒಂದು ಕವನವನ್ನು ನೀವು ವಾಚನ ಮಾಡೋದಿದ್ದರೆ? ನಾನು ಓದುವ ಕವಿತೆಯ ಶೀರ್ಷಿಕೆ ಅಮ್ಮೇರ್. ಮಂಡೆಗೊಂಜಿ ಮುಂಡಾಸು, ಸೊಂಟಗೊಂಜಿ ತಾಲ್ಯ ಮಗ್ಗದ ಬೈರಾಸು, ಪುಗ್ಗೆಲ್ಡು ಕೊಟ್ರೆ ಪಿಕ್ಕಾಸು ದೀವೊಂದು, ಕಟ್ಟ ಪುಣಿಟು ನುಗ ನಾಯರು ಪತ್ತೊಂದು, ಬೆನ್ನಿದ ಬೇಲೆಗೆಂದು ಪೋವೊಂದಿತ್ತಿನ ಎನ್ನ ಅಮ್ಮೇರು, ಕರ್ಲ ಕುರ್ಲೆಲೆಗಾದು ತನ್ನ ಬತ್ಕನು ಗಂಧದ ಕೊರಡ್ದಲ್ಕ ತರೆದಿನಾರು, ಲೋಕದಗೇನ ಹೆಚ್ಚಿಗೆ ತೆರಿಯಂದೆ, ಕಲು ಕಪಟ ಸೀಂತ್ರಿ ಗೊತ್ತಾಂದೆ, ಪೋಪಿ ಬರ್ಪಿ ಸಾದಿಡು ಅರಲುದು ಎತ್ಕೊಂದುಪ್ಪುನ ಕಾಟು ಪೂಕುಲೆನ ಕಂತದು, ಇಲ್ಲದ ದೇವೆರೆ ಸಿರಿಮುಡಿಕು ಸಿಂಗಾರೆ ಮಲ್ಪುನ, ಅಮ್ಮೆರೆಗು ನಾಲೋರ್ಮೆಲ ದೇವೆರೇ ದೇವೆರು, ಮಾನ ಮುಚ್ಚರೆ ತುಂಡು ಕೋಮನದ ಅಸ್ರೊಡು, ಸಲಿಗಾಲಿಡು ಗಡಗಡ ನಡ್ಗೊಂದು, ನುಪ್ಪುದ ಪರೆಲ್ದಾಂತಿ ಅಮೆ ತೆಲಿನು ಒಯ್ತು ಪರ್ದು, ಪಗೆಲಿಡಿ ಬೆರಿ ಬಗ್ಗಾದು ಬೆಗರು ಸೀಂಟದು ಬೆನ್ಪಿನ ಅಮ್ಮೆರು, ರಾತ್ರಿ ಆನಗ ಕೈಕಾರು ಪುಲೆಯೊಂದು, ಪಿನಿ ಕಲಿ ಗಂಗಸರ ಪರ್ದೆಲ ಪಾರ್ದನ ಪನೊಂದಿತ್ತೇರು, ಬೊಲ್ದುನು ಪೇರುಂದೇ ಎನ್ನುನ ಬಾಲ್ಯ ಮನಸ್ಸುದ ಅಮ್ಮೆರು, ಜೋಕುಲು ಬಾಲೆಲಿನ್ನಗ ಮೋಕೆಡು ಪೆರಣ ಬುಡೊಂದಿತ್ತೇರು, ಸಮಯನು ಗೆಣಿಪಂದೆ ಜಕ್ಕೆಳ್ಳು ಮಾನ ಒಂದು, ಪಾರ್ದನದ ರಾಗ ಸಂದಿಡು ಕೀರಿ ಕಟ್ಟದು, ಬುಲಿಪುನ ಜೋಕ್ಲೆನ ಬಾಯಿ ಮುಚ್ಚಾದು, ಮೋನೆಡು ತೆಲಿಕೆದ ತೆಗಿಲಿನ ಪುಟ್ಟಾದು, ತಾನು ಸಂತೋಷ ಪಡತೊನ್ನ ಅಮ್ಮೆರನ ಮೋಕೆ ಜೋಕೆದ ಮಾಮಲ್ಲ ಸಿರಿ ಸಂಪತ್ತು, ಕೋಲ ನೇಮ ನೆರಿ ಅಂಕ ಆಯನದ ಕಲೊಟ್ಟು, ಜರಿತ ಸಾಲದ ಮುಂಡಾಸು ಬಣ್ಣದ ಅರುತ ವೇಷ್ಟಿ ಪಾಡೊಂದು, ಬಡ ಪತ್ತು ದೆಂಗಾದು ಪತ್ತು ಸೇರಿ ಕಲೊಟ್ಟು ಎದುರ್ದ ಸಾಲುಡು ಕುಲೊಂದು, ಕೈ ನಿಲ್ಕೆ ಪನವು ಪದ್ದೆ ಇಜ್ಜಿಡ್ಲ ದೈವ ದೇವರ ಲೆಪ್ಪುಗು ಓಕೊನೊಂದು, ಪಂಚಗಜ್ಜೆಯಿ ಗಂಧ ಪೂ ಪೊರ್ಪೆಲ ಪೊದಿಕೆಡು ಇಲ್ಲು ದಿಂಜಾನಗ, ತೋಜಿದ ಬರೊಂದಿತ್ತುಂಡು ಅಮ್ಮೆರೆ ಭಯಭಕ್ತಿದ ಸಕ್ತಿದ ಪೊಲಬು, ಇನಿಕು ಕಾಯ ಬುಡ್ದು ಕೈಲಾಸ ಸೇರ್ದೆರ್ಡೆಲ, ಇತ್ತಲ ಒರಿದುಂಡು ಉಡಲಿ ನಿಲ್ಕೆ ಅಮ್ಮೆರೆನ ಎಡ್ಡೆಪ್ಪುದ ನೆಂಪು, ಏನಿಗ್ಲ ಬೆರಿ ಸಾಯ ಕೊರೊಂದುಂಡು ಕರ್ಲ ಕುರ್ಲೆಲೆಗು, ನಿತ್ಯ ನಂದಲದಲ್ಕ ಸತ್ಯದಮ್ಮೆರೆ ನೆಂಪುದ ಸಿರಿ ಸತ್ತಿಗೆ, ಸೋರ್ತ ದಾಂತಿನ ಅರೆನ ಸತ್ಯ ಧರ್ಮದ ನಿತ್ಯ ಸುಗಿಪು, ಕೊರೊಂದುಂಡು ಸಂಪು ಸಲ್ಮಂತದ ನಿರೆಲು ಮಲ್ಲಿಗೆದ ಕಮ್ಮೆನದಲ್ಕ.
ಭಾರಿ ಭಾರಿ ಪೊರ್ಲು ತುಂಬ ಚೆನ್ನಾಗಿರುವಂಥ ಒಂದು ಕವನ. ಅದರಲ್ಲಿ ಕೂಡ ಬಹಳ ಮುಖ್ಯವಾಗಿ ಗ್ರಾಮೀಣ ಬದುಕಿನಲ್ಲಿ ತಂದೆಯ ಒಂದು ಸ್ಥಾನ ಮತ್ತು ಅವರ ಪ್ರೀತಿ, ಅವರ ನಿಷ್ಕಲ್ಮಶವಾದಂಥ ಪ್ರೀತಿಯನ್ನು ಈ ಕವನದ ಮೂಲಕ ಅವರಲ್ಲಿ ತೋರಿಸಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗುವಂಥದ್ದು ಪದ ಏನು ಶಬ್ದ ಭಾಗಗಳು. ತಂದೆಯ ಬಗ್ಗೆ ಹೇಳ್ತಾ ಹೋಗುವಾಗಲೇ ಆ ಕವನದಲ್ಲಿ ಅನೇಕ ತುಳುವಿನ ಅಪರೂಪದ ಶಬ್ದಗಳು, ಇವತ್ತು ನಾವು ದಿನಮಾನದಲ್ಲಿ ಬಳಸುವ ಶಬ್ದಗಳಲ್ಲಿ ಅನೇಕ ಅಪರೂಪದ ಶಬ್ದಗಳು ಸಿಗುತ್ತೆ. ಅದಕ್ಕೆ ನಾನು ಹೇಳುವಂಥದ್ದು, ಈ ಜೀಟಿಗೆ ಅದು ಕೇವಲ ಕವನ ಸಂಕಲನ ಮಾತ್ರ ಅಲ್ಲ, ಇದೊಂಥರ ತುಳುವಿನ ಶಬ್ದ ಭಂಡಾರ ಇದ್ದಾಗೆ. ತುಂಬ ಒಳ್ಳೆಯ ಏನು ತುಳುವಿನ ಒಂದು ಜನಪದೀಯ ನೆಲೆಯಿಂದ ಕಟ್ಟಿಕೊಡುವಂಥ ಕವನ ಸಂಕಲನ ಇದು. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮೇಡಮ್, ಧನ್ಯವಾದಗಳು. ಈ ಒಂದು ಜೀಟಿಗೆ ಕೃತಿಯ ಬಗ್ಗೆ, ಜೀಟಿಗೆ ಕವನ ಸಂಕಲನದ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಲೇಖಕಿ ಶಾರದಾ ಅಂಚನ್ ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಮತ್ತು ಸಮಸ್ತ ವೀಕ್ಷಕರು ಮತ್ತು ಓದುಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.